ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ನಾವೆಲ್ಲರೂ ಈ ಪ್ರಾರ್ಥನಾ ಸಮಯದಲ್ಲಿ ಒಂದು ಸೇರುವಾಗ ನಮ್ಮ ಎಲ್ಲ ಬೇಡಿಕೆ ಕೋರಿಕೆಗಳನ್ನು ಯೇಸುವಿನ ಸನ್ನಿಧಿಗೆ ಇಟ್ಟು ಯೇಸು ನಾಮದಲ್ಲಿ ನಾವೆಲ್ಲರೂ ಒಂದು ಮನಸ್ಸಿನಿಂದ ಪ್ರಾರ್ಥಿಸುವ. ಯೇಸುವಿಗೆ ಅಸಾಧ್ಯವಾದುದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಪ್ರಾರ್ಥನೆಗಿಂತ ಮಿಗಿಲಾದ ಒಂದು ಆಯುಧ ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ಪ್ರಿಯರೇ. ಆಗ ನಾವೆಲ್ಲರೂ ಆ ವಿಶ್ವಾಸದಲ್ಲಿ, ಮಾರ್ಕನ ಶುಭ ಸಂದೇಶ 11ನೇ ಅಧ್ಯಾಯ 24ನೇ ವಾಕ್ಯ ಹೇಳುತ್ತೆ, ನೀನು ಪ್ರಾರ್ಥನೆಯಲ್ಲಿ ಏನೆಲ್ಲ ಬೇಡಿಕೊಂಡಿದ್ಯೋ ಅದೆಲ್ಲ ಸಿಕ್ಕಿ ಆಯಿತೆಂದು ವಿಶ್ವಾಸಿಸು. ವಿಶ್ವಾಸದಿಂದ ನಾವು ಪ್ರಾರ್ಥಿಸಿದಾಗ ದೇವರು ವಾಕ್ಯ ಹೇಳುತ್ತೆ, ಯೋಹನ್ನ ಶುಭ ಸಂದೇಶ 14ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ನನ್ನ ನಾಮದಲ್ಲಿ ನೀವು ಏನು ಬೇಕಾದರೂ ಕೇಳಿರಿ, ಅದು ನಿಮಗೆ ಸಿಗುವುದು. ಯೇಸು ನಾಮದಲ್ಲಿ ನಾವೆಲ್ಲರೂ ಒಂದು ಸೇರಿ ಈ ವಿಡಿಯೋ ಮೂಲಕ ನಾವಾಗಿರುವ ಜಾಗದಲ್ಲಿ, ನಾವಾಗಿರುವ ಅವಸ್ಥೆಯಲ್ಲಿ ಸರ್ವವನ್ನು ಸಕಲವನ್ನು ಸಮರ್ಪಿಸಿ ಪ್ರಾರ್ಥಿಸುವ ಪ್ರಿಯರೇ. ನಾವು ಮತ್ತಾಯನ ಶುಭ ಸಂದೇಶದಲ್ಲಿ ಒಂದು ಘಟನೆ ನೋಡ್ತೀವಿ. ಒಬ್ಬ ನ್ಯಾಯಾಧೀಶನ ಬಳಿ ಒಬ್ಬ ಬಡ ವಿಧವೆ ಯಾವಾಗಲೂ ಹೋಗಿ ಕೇಳ್ತಾಳೆ, ನನಗೆ ನ್ಯಾಯ ಒದಗಿಸು, ನನಗೆ ನ್ಯಾಯ ಒದಗಿಸು, ನಾವು ನ್ಯಾಯ ಒದಗಿಸು. ನಾವು ಕೂಡ ಎಷ್ಟೋ ಬಾರಿ ಒಂದೇ ವಿಷಯಕ್ಕಾಗಿ ಪ್ರಾರ್ಥಿಸ್ತಾನೇ ಇರ್ತೀವಿ. ಆಗ ಆ ನ್ಯಾಯಾಧೀಶ ಹೇಳ್ತಾನೆ, ಆ ಬಡವಿ ವಿಧವೆದು ಕಾಟ ತಡ್ಕೊಳಕ್ಕಾಗದೆ ಆ ನ್ಯಾಯಾಧೀಶ ಹೇಳ್ತಾನೆ, ನಾನು ಅರಸನಿಗೂ ಎದುರೋದಿಲ್ಲ, ಜನರಿಗೂ ಎದುರೋದಿಲ್ಲ, ದೇವರಿಗೂ ಎದುರೋದಿಲ್ಲ. ಆದರೆ ಈ ಬಡ ವಿಧವೆಯ ಕಾಟ ನನ್ನಿಂದ ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಅದಕ್ಕಾಗಿ ನಾನು ಇವಳಿಗೆ ನ್ಯಾಯ ಒದಗಿಸಿ ಕೊಡ್ತೇನೆ. ನೋಡಿ ಪ್ರಿಯರೇ, ಆ ಕಲ್ಲಾದ ಒಂದು ಹೃದಯ ಇರುವ ಆ ನ್ಯಾಯಾಧೀಶ ಆ ಬಡ ವಿಧವೆಯ ಕಾಟ ತಡ್ಕೊಳಕ್ಕಾಗದೆ ನ್ಯಾಯ ಒದಗಿಸಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ನಮ್ಮ ದೇವರು ಕರುಣಾಮಯಿಯಾದ ದೇವರು, ಪ್ರೀತಿ ಸ್ವರೂಪಿಯಾದ ದೇವರು, ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವ ದೇವರು, ಕೆಟ್ಟು ಹೋಗಿದನ್ನು ಹುಡುಕಿ ಬಂದ ದೇವರು, ಬೆನ್ನತ್ತಿ ಪ್ರೀತಿ ಮಾಡುವ ದೇವರು. ಆ ದೇವರು ನಮ್ಮ ಮಕ್ಕಳು, ನಾವು ದೇವರ ಬಳಿ ರೊಟ್ಟಿಯನ್ನು ಕೇಳುವಾಗ ಅವರು ಕಲ್ಲನ್ನು ಕೊಡೋದಿಲ್ಲ, ಮೀನನ್ನು ಕೇಳುವಾಗ ಅವರು ಹಾವನೋ ಚೇಳನೋ ಕೊಡೋದಿಲ್ಲ. ಅಂತ ಪ್ರೀತಿ ಸ್ವರೂಪಿಯಾದ ದೇವರು. ದೇವರೇ ಹೇಳ್ತಾರೆ, ನಿಮ್ಮ ಮಕ್ಕಳು ನಿಮ್ಮ ಹತ್ರ ಬಂದು ರೊಟ್ಟಿ ಕೇಳಿದ್ರೆ ನೀವು ಕಲ್ಲು ಕೊಡ್ತೀರಾ, ಮೀನು ಕೇಳಿದ್ರೆ ಹಾವು ಚೇಳು ಕೊಡ್ತೀರಾ? ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಅಂತ ಒಳ್ಳೆಯದನ್ನು ಬಯಸುವಾಗ ನಿಮ್ಮನ್ನು ಸೃಷ್ಟಿ ಮಾಡಿದ ತಂದೆಯಾದ ದೇವರು ಎಷ್ಟು ಮಾತ್ರ ಕೊಡೋದಿಲ್ಲ. ಪ್ರಿಯರೇ, ನಾವೆಲ್ಲರೂ ಒಂದು ಮನಸ್ಸಿನಿಂದ ಪ್ರಾರ್ಥಿಸೋದಾದ್ರೆ 100%, 101% ಈ ಕೊರೋನಾ ರೋಗವನ್ನು ಈ ಲೋಕದಿಂದ ತೆಗೆದು ಹಾಕ್ಲಿಕ್ಕೆ ಆಗುತ್ತೆ. ದೇವರಿಗೆ ಗೊತ್ತಿಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಈ ಲೋಕದಲ್ಲಿ ಅಲ್ಲಾಡೋದಿಲ್ಲ ಅಂತ ಆದಮೇಲೆ, ದೇವರಿಗೆ ಗೊತ್ತಿಲ್ಲದೆ ಈ ಕೊರೋನಾ ರೋಗ ಈ ಲೋಕಕ್ಕೆ ಬಂದಿಲ್ಲ ಪ್ರಿಯರೇ. ನಿಜವಾಗಿಯೂ ಈ ಲೋಕಕ್ಕೆ ದೇವರಿಗೆ ಗೊತ್ತಿಲ್ಲದೆ ಕೊರೋನಾ ರೋಗ ಬಂದಿಲ್ಲ. ಯೋಬನ ಜೀವನದಲ್ಲಿ ಸೈತಾನನು ಶೋಧನೆ ಮಾಡಕ್ಕೆ ಬಂದಾಗ ದೇವರ ಪರ್ಮಿಷನ್ ತಕೊಂಡು ಬಂದ. ಅದೇ ರೀತಿಯಲ್ಲಿ ಈ ಕೊರೋನಾ ರೋಗ ಲೋಕಕ್ಕೆ ಬಂದಿರೋದು ದೇವರ ಪರ್ಮಿಷನ್ ಒಂದಿಗೆ, ದೇವರ ಅನುಮತಿಯೊಂದಿಗೆ. ಹಾಗಾಗಿ ನಾವೆಲ್ಲರೂ ಒಂದು ಮನಸ್ಸಿನಿಂದ ಸದಾ ಪ್ರಾರ್ಥನೆಯಲ್ಲಿ, ಸ್ತುತಿಯಲ್ಲಿ, ಬೇಡಿಕೆ ಕೋರಿಕೆಯಲ್ಲಿ ನಿರತರಾಗಿರುವಾಗ 100% ಕೇಳುವುದಕ್ಕಿಂತ ಬೇಡುವುದಕ್ಕಿಂತ ಮಿಗಿಲಾಗಿ ಕೊಡುವ ದೇವರು ಈ ಕೊರೋನಾ ರೋಗವನ್ನು ಖಂಡಿತ ತೆಗೆದು ಹಾಕ್ತಾರೆ. ಈ ಭೂಲೋಕ ಮೊದಲಿನಂತೆ ಪುನಃ ಅದಕ್ಕಿಂತ ಯೋಬನ ಜೀವನದಲ್ಲಿ ದೇವರು ಆಶೀರ್ವದಿಸಿದಾಗ ಪುನಃ 2ರಷ್ಟು ಆಶೀರ್ವಾದ ಅವನಿಗೆ ಸಿಕ್ತು. ಅದೇ ರೀತಿಯಲ್ಲಿ ಈ ಕೊರೋನಾ ರೋಗ ಈ ಲೋಕವನ್ನು ಬಿಟ್ಟು ಹೋಗಿ ಈ ಸಾವು ನೋವುಗಳು, ಕಷ್ಟಗಳು, ದುಃಖಗಳು, ನೋವುಗಳು, ನಿರಾಶೆಗಳು ಈ ಲೋಕವನ್ನು ಬಿಟ್ಟು ಹೋಗಿ 2ರಷ್ಟಲ್ಲ 100 ಮಡಿಯಷ್ಟು ಆಶೀರ್ವಾದ ನನಗೂ ನಿಮಗೂ ನಮ್ಮ ಕುಟುಂಬಕ್ಕೂ ಈ ಪ್ರಪಂಚಕ್ಕೂ ಸಿಗಬೇಕು ಪ್ರಿಯರೇ. ಅದಕ್ಕಾಗಿ ನಾವು ಪ್ರಾರ್ಥಿಸುವ. ದೇವರಿಗೆ ಎಲ್ಲದಕ್ಕೂ ಅವರದೇ ಆದ ಒಂದು ಸಮಯ ಇದೆ, ಅವರದೇ ಆದ ಒಂದು ಪ್ಲಾನ್, ಪದ್ಧತಿ ಇದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನಾವು ದಾನಿಯೇಲನ ವಿಷಯ ತೆಗೆದುಕೊಂಡ್ರೆ, ದಾನಿಯೇಲನ ಘಟನೆ ನೋಡೋದಾದ್ರೆ ಪ್ರಿಯರೇ, ದಾನಿಯೇಲ ಆ ಅರಸನ, ಬಾಬಿಲೋನ್ ದೇಶದ ಅರಸನ ರಾಜಾಜ್ಞೆಯನ್ನು ಉಲ್ಲಂಘಿಸ್ತಾನೆ. ಅರಸ ಏನ್ ಹೇಳ್ತಾನೆ ಅಂದ್ರೆ, ನೀವೆಲ್ಲರೂ ಬಾಳ್ ದೇವತೆಯನ್ನು ಆರಾಧಿಸ್ಬೇಕು, ಆ ವಿಗ್ರಹವನ್ನು ಆರಾಧಿಸ್ಬೇಕು, ರಾಜನ ವಿಗ್ರಹವನ್ನು ನಮಸ್ಕರಿಸ್ಬೇಕು. ಆದ್ರೆ ದಾನಿಯೇಲ ಹೇಳ್ತಾನೆ, ನಾನು ಏಕದೇವರಾದ ನನ್ನ ಸೃಷ್ಟಿಕರ್ತನನ್ನು ಅಲ್ಲದೆ ನಾನು ಮತ್ತೊಬ್ಬ ವ್ಯಕ್ತಿಗೋ ಶಕ್ತಿಗೋ ಯಾವ ಅನ್ಯ ದೇವರಿಗೂ ನಾನು ಆರಾಧನೆ ಸಲ್ಲಿಸೋದಿಲ್ಲ. ಏಕೆಂದ್ರೆ ನನ್ನ ದೇವರಿಗೆ ಮಾತ್ರವೇ ಆರಾಧನೆ, ಸ್ತುತಿ, ಸ್ತೋತ್ರ ಸಲ್ಲಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ.
ದಾನಿಯಲ್ನ ಧೈರ್ಯ ನೋಡಿ ರಾಜನ ಹತ್ರನೇ ಹೋಗಿ ನಾ ಮಾಡಲ್ಲ, ನಾನು ನನ್ನ ದೇವರಲ್ಲದೆ ಇನ್ನೊಂದು ಯಾವುದಕ್ಕೂ ನಾನು ಅಡ್ಡ ಬೀಳೋದಿಲ್ಲ ಅಂತ ಹೇಳುವಷ್ಟು ಆ ಧೈರ್ಯ ದಾನಿಯಲ್ನಿಗೆ ಎಲ್ಲಿಂದ ಬರಬೇಕು ಅಂತ ಹೇಳಿದ್ರೆ ಅದು ಪವಿತ್ರಾತ್ಮರ ಶಕ್ತಿ ಪ್ರಿಯರೇ, ಪವಿತ್ರಾತ್ಮರ ಕಾರ್ಯ, ಪವಿತ್ರಾತ್ಮರ ಕ್ರಿಯೆ ಅದು. ಆಗ ಪೂಜಾರಿ ಇನ್ನು ಉಳಿದ ಎಲ್ಲರಿಗೆ ಆ ದಾನಿಯಲ್ನ ಮೇಲೆ ಮೊದ್ಲೇ ಕಣ್ಣಿರುತ್ತೆ. ರಾಜನ ಹತ್ರ ಹೇಳ್ತಾರೆ, ಅರಸರೇ, ರಾಜ್ಯಾಜ್ಞೆಯನ್ನು ಉಲ್ಲಂಘಿಸುವವರಿಗೆ ಏನು ಶಿಕ್ಷೆ ಆಗಬೇಕು, ಏನು ಬರೆದಿದೆ ನಮ್ಮ ಪುಸ್ತಕದಲ್ಲಿ? ರಾಜ ಪುಸ್ತಕ ನೋಡಿ ಹೇಳ್ತಾನೆ, ರಾಜಾಜ್ಞೆಯನ್ನು ಉಲ್ಲಂಘಿಸಿದವರಿಗೆ ಮರಣದಂಡನೆ ಆಗಬೇಕು. ಅದು ಯಾವ ರೀತಿ ಮರಣದಂಡನೆ ಅಂತ ಹೇಳಿದ್ರೆ ಹಸಿದ ಸಿಂಹದ ಗುಹೆಯೊಳಗೆ ಆ ವ್ಯಕ್ತಿಯನ್ನು ಹಾಕಬೇಕು. ಎಂಥ ಕಷ್ಟ ನೋಡಿ. ನಾನು ನೀವು ಆಗಿದ್ರೆ ಏನು ಮಾಡ್ತಾ ಇದ್ವಿ? ಪರವಾಗಿಲ್ಲ ಸ್ವಾಮಿ, ಎಸಪ್ಪ ಒಂದ್ಸಲ ನನ್ನನ್ನು ಕ್ಷಮಿಸ್ಬಿಡು, ಈ ರಾಜನ ಆಜ್ಞೆಯ ಪ್ರಕಾರ ನಾನು ಒಂದ್ಸಲ ಅಡ್ಡ ಬಿದ್ದು ಬಿಡ್ತೀನಿ, ನನಗೆ ಜೀವ ಮುಖ್ಯ, ನಾನು ಹೆಂಗಾದ್ರೂ ಬದುಕೋಬೇಕಲ್ಲ, ನಾನು ಬದುಕಿ ಬಂದಮೇಲೆ ನಿನ್ನನ್ನೇ ಆರಾಧನೆ ಮಾಡ್ತೀನಿ. ನಾನು ನೀವು ಆದರೆ ಹಂಗೆ ಹೇಳಿದ್ರು ಹೇಳ್ಬೋದಿತ್ತು. ಆದರೆ ದಾನಿಯೇಲ ಅಂತವನಲ್ಲ. ದಾನಿಯೇಲ ಮಹಾಭಕ್ತ, ಏಕದೇವರನ್ನು, ಸತ್ಯದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ ಆರಾಧಿಸುವಂತಹ ಒಬ್ಬ ವ್ಯಕ್ತಿ. ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಯಾವ ಮರಣ ಆದ್ರೇನಂತೆ, ಏನಾದ್ರೇನಂತೆ, ನಿತ್ಯ ಜೀವ ನನಗೆ ಸ್ವರ್ಗದಲ್ಲಿದೆ, ಅಲ್ಲಿ ನನ್ನ ದೇವರನ್ನು ನಾನು ಕಂಡುಕೊಳ್ತೀನಿ ಅಂತೇಳಿ ಸಿಂಹದ ಗುಹೆ ಆದರೆ ಸಿಂಹದ ಗುಹೆ ಅಂತೇಳಿ ಅವನು ಅರಸ ತಕೊಂಡೋಗಿ ಸಿಂಹದ ಗುಹೆಯೊಳಗೆ ಹಾಕುವಾಗ ಯಾವ ಭಯ ಇಲ್ಲದ ಸಿಂಹದ ಗುಹೆಯೊಳಗೆ ಬಿದ್ದ ಆ ದಾನಿಯೇಲ ಅಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಲಿಕ್ಕೆ, ದೇವರನ್ನು ಸ್ತುತಿ ಮಾಡಕ್ಕೆ ಶುರು ಮಾಡ್ತಾನೆ. ದಾನಿಯೇಲನ ಪ್ರಾರ್ಥನೆಯನ್ನು ಆಲಿಸಿದ ದೇವರು ಸಿಂಹದ ಬಾಯಿಯನ್ನು ಬಂಧಿಸ್ತಾರೆ. ಎಂಥ ಒಂದು ದೊಡ್ಡ ಕಾರ್ಯ ನೋಡಿ ಪ್ರಿಯರೇ. ದೇವರಿಗೆ ಅದು ಮಾತ್ರ ಅಲ್ಲ, ದೇವರಿಗೆ ನಮ್ಮ ಇಹಲೋಕದಲ್ಲಿ ಇರುವಾಗ ಈ ಲೌಕಿಕ ಜೀವನದಲ್ಲಿ ಕೂಡ ನಮಗೆ ಊಟ ಬೇಕು, ನೀರು ಬೇಕು, ಬಟ್ಟೆ ಬೇಕು, ಬೇರೆ ಎಲ್ಲ ಕೆಲಸ ಕಾರ್ಯಗಳಿಗೆ ಬೇಕಾಗಿದ್ದ ಎಲ್ಲ ಅವಶ್ಯಕತೆಗಳಿಗೆ ಅನೇಕ ವಿಷಯಗಳು ನಮಗೆ ಬೇಕಾಗಿದೆ ಅಂತೇಳಿ ಒದಗಿಸುವ ದೇವರು, ಕೊಡುವ ದೇವರು, ಪೂರೈಸುವ ದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಜುದೇಯದಲ್ಲಿದ್ದಂತಹ ಬಾರುಕಾಕ ಪ್ರವಾದಿ ಊಟ ತಕೊಂಡು ನೀರು ತಕೊಂಡು ತನ್ನ ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದವರಿಗೆ ಕೊಡ್ಲಿಕ್ಕಾಗಿ ಹೋಗ್ತಾ ಇರ್ತಾನೆ. ಬಾರುಕಾಕ ಪ್ರವಾದಿ ಹತ್ರ ದೇವರು ಹೋಗಿ ಹೇಳ್ತಾರೆ, ಬಾರುಕಾಕನೇ ನಿನಗೆ ಬಾಬಿಲೋನ್ ದೇಶ ಗೊತ್ತಾ? ಇಲ್ಲ ಸ್ವಾಮಿ, ನನಗೆ ಗೊತ್ತಿಲ್ಲ, ಯಾವ ಬಾಬಿಲೋನ್, ಅದು ಎಲ್ಲಿದೆ? ಅಲ್ಲಿರುವ ದಾನಿಯೇಲ್ ಪ್ರವಾದಿನ ಗೊತ್ತಾ? ಅವನು ಯಾರು ದಾನಿಯೇಲ್ ಪ್ರವಾದಿ? ಅವನು ನನಗೆ ಗೊತ್ತಿಲ್ಲಲ್ಲ, ಅವನು ಯಾರು? ಹಾಗಾದ್ರೆ ಕೇಳು, ಅವನು ನನಗಾಗಿ, ನನ್ನ ನಾಮದ ಮಹಿಮೆಗಾಗಿ ಸಿಂಹದ ಗುಹೆಯೊಳಗೆ ಇದ್ದಾನೆ. ನೀನು ಅಲ್ಲಿಗೆ ಹೋಗ್ಬೇಕು, ಬಾಬಿಲೋನ್ ದೇಶಕ್ಕೆ ಹೋಗಿ ಆ ಸಿಂಹದ ಗುಹೆಯಲ್ಲಿರುವ, ಅಲ್ಲೊಂದು ದೊಡ್ಡ ಗುಂಡಿ ಇದೆ, ಆ ಗುಂಡಿ ಹತ್ರ ಇರುವ ಒಂದು ಗುಹೆ ಒಳಗೆ ಆ ದಾನಿಯೇಲ ಇದ್ದಾನೆ. ಆ ಗುಹೆಗೆ ಹೋಗಿ ನೀನು ಆಹಾರ ಮತ್ತೆ ನೀರನ್ನು ಕೊಟ್ಟು ಬರಬೇಕು. ಬಾಬು ಕಾಕನಿಗೆ ತಲೆ ಬಿಸಿ ಆಯ್ತು, ಮಂಡೆ ಬೆಚ್ಚ ಆಯ್ತು. ನಾನೇನು ಮಾಡಲಿ, ಹೆಂಗೆ ಹೋಗೋದು? ಜುದೇಯಲ್ಲಿದೆ, ಬಾಬಿಲೋನಲ್ಲಿದೆ, ನಾನು ಹೇಗೆ ಹೋಗೋಕ್ಕೆ ಸಾಧ್ಯ? ಅದು ಎಲ್ಲಿದೆ ಅಂತ ಕೂಡ ಗೊತ್ತಿಲ್ಲಲ್ಲ. ದೇವ್ರು ಹೇಳ್ತಾರೆ, ನೀನು ಟೆನ್ಷನ್ ಮಾಡಬೇಡ, ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ. ದೇವರು ಅವನ ಜುಟ್ಟಿಡಿದು ದೇವ್ರ ವಾಕ್ಯ ಹೇಳುತ್ತೆ, ಅವನ ಜುಟ್ಟಿಡಿದು ದೇವರಾತ್ಮ ಜುದೇಯ ದೇಶದಿಂದ ಬಾಬಿಲೋನ್ ದೇಶಕ್ಕೆ ಹಾಬುಕಾಕನನ್ನು ಕರ್ಕೊಂಡ್ಬರ್ತಾರೆ. ಹಾಬುಕಾಕ ಪ್ರವಾದಿ ದಾನಿಯೇಲನಿಗೆ ನೀರು ಮತ್ತೆ ಊಟವನ್ನು ಒದಗಿಸ್ತಾರೆ. ನಾವು ನೆನೆಸೋದು ಬೇಡ, ಈ ಲಾಕ್ಡೌನ್ ಸಮಯದಲ್ಲಿ ಆಹಾರ ಇಲ್ಲದೆ, ನೀರಿಲ್ಲದೆ, ಕೆಲಸ ಇಲ್ಲದೆ, ದುಡಿಮೆ ಇಲ್ಲದೆ ನಾವು ಹೇಗೆ ಬದುಕೋದು ಅಂತ ಖಂಡಿತವಾಗಿ ಯಾರೂ ಭಾವಿಸೋದು ಬೇಡ. ದೇವರು ಯಾರ ಮುಖಾಂತರವಾದರೂ, ಯಾವುದಾದರೂ ಒಬ್ಬ ದೇವದೂತರನ್ನ ಕಳಿಸಿ, ಯಾವುದಾದರೂ ಒಬ್ಬ ಪ್ರವಾದಿಯನ್ನು ಕಳಿಸಿ ನಮಗೆ ಬೇಕಾದನ್ನು ಕೊಡುವ ದೇವರು, ಒದಗಿಸುವ ದೇವರು, ಪೂರೈಸುವ ದೇವರು 100%, 101% ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಸಂಧಿಸ್ತಾರೆ. ಯೇಸು ನಾಮಕ್ಕೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ ಪ್ರಿಯರೇ, ಯಾವುದೂ ಇಲ್ಲ. ನಂಬಿ ನೀವು ವಿಶ್ವಾಸದಲ್ಲಿ ಪ್ರಾರ್ಥಿಸಿ, ಯೇಸುವೆ ನೀವು ಕೊಡುವ ದೇವರು ಸ್ವಾಮಿ, ಒದಗಿಸುವ ದೇವರು, ಪೂರೈಸುವ ದೇವರು, ನೀವು ಕೊಡಿರಿ ಯೇಸುವೆ, ಈ ಕೊರೋನಾ ರೋಗ ಈ ಲೋಕವನ್ನು ಬಿಟ್ಟು ಹೋಗಲಿ ಯೇಸುವೆ ಅಂತೇಳಿ ಒಂದು ಮನಸ್ಸಿನಿಂದ ಪ್ರಾರ್ಥಿಸುವ. ಕೈ ಹಿಡಿದು ಹೀಗೆ ಕೈಗಳನ್ನು ಹಿಡ್ಕೊಂಡು, ಕುಟುಂಬವಾಗಿ ಹೀಗೆ ಕೈಗಳನ್ನು ಹಿಡಿದುಕೊಂಡು ಹೀಗೆ ಪೋಣಿಸಿ ಯೇಸು ನಾಮದಲ್ಲಿ ಒಂದು ಮನಸ್ಸಿನಿಂದ ನಾವು ಪ್ರಾರ್ಥಿಸುವ. ದೇವರು ಖಂಡಿತವಾಗಿಯೂ ಕೊಡ್ತಾರೆ. ಪ್ರಿಯರೇ, ಈಗ ನಮಗೆ ಬೇಕಾದಷ್ಟು ಸಮಯ ಇದೆ. ಸಾಧಾರಣವಾಗಿ ಈಗ ಒಂದು ಲೇಡೀಸ್ ಕೆಲಸ ಮಾಡೋದಾದರೂ ಒಂದು 11-11:30
ಒಳಗೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಮುಗಿತದೆ, ಮಧ್ಯಾಹ್ನದ ಅಡಿಗೆ ಕೂಡ ಮುಗಿತದೆ. ಆಗ ಒಂದು 12 ಗಂಟೆ ಸಮಯದಿಂದ ಒಂದು 12:15, 12:45, 1 ಗಂಟೆ ಎಷ್ಟು ಸಮಯ ಆಗುತ್ತೋ ಅಷ್ಟು ಸಮಯ ಸಾಧ್ಯ ಆದರೆ ಕುಟುಂಬದವರೆಲ್ಲರೂ ಸೇರ್ಕೊಂಡು ಒಂದು ಕರುಣೆ ಜಪ್ಸರನೋ, ಒಂದು ಜಪ್ಸರನೋ, ಒಂದು ಸ್ತುತಿ ಮಾಡೋದೋ ಒಂದೇ ಮನಸ್ಸಿನಿಂದ ನೀವು ಪ್ರಾರ್ಥಿಸಿ. ಈ ಕೊರೋನಾ ರೋಗ ಬಿಟ್ಟು ಹೋಗ್ಲಿ ಅಂತೇಳಿ ನಾವೆಲ್ಲರೂ ಸೇರಿ ಪ್ರಾರ್ಥಿಸುವ. 2 ಶನಿವಾರದಿಂದ ನಾವೆಲ್ಲರೂ ಅನೇಕ ಮಂದಿ ನಾವು ಆಗಿರುವ ಜಾಗದಲ್ಲಿ ನಮ್ಮ ಮನೆಗಳಲ್ಲಿ ನಾವು ನೈಟ್ ವಿಷಲ್ ತರ ಮಾಡ್ತಾ ಇದ್ವಿ. 11 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ತನಕ ಅನೇಕ ಮಂದಿ ಅವರಾಗಿರುವ ಜಾಗದಲ್ಲಿ, ಅವರಾಗಿರುವ ವ್ಯವಸ್ಥೆಯಲ್ಲಿ ಅವರು ಪ್ರೇಯರ್ ಮಾಡೋಕ್ಕೆ ಶುರು ಮಾಡಿದ್ರು. ತುಂಬಾ ಮಂದಿ ನನಗೆ ಮೆಸೇಜ್ ಮಾಡಿದ್ರು, ಸಿಸ್ಟರ್ ಈ ನೈಟ್ ವಿಷಲ್ ನಮಗೆ ತುಂಬಾ ಉಪಕಾರಿಯಾಗಿದೆ, ನಮ್ಮ ಕುಟುಂಬದಲ್ಲಿ ಸಮಾಧಾನ ಸಿಕ್ಕಿದೆ, ನಮ್ಮ ಕುಟುಂಬದಲ್ಲಿ ಬಿಡುಗಡೆಯಾಗಿದೆ ಸಿಸ್ಟರ್. ಹಾಗೆ ತುಂಬಾ ಅದ್ಭುತಗಳನ್ನ ಕೆಲವರು ವಾಟ್ಸಪ್ ಅಲ್ಲಿ ಎಲ್ಲ ನನ್ನ ಹತ್ರ ಹಂಚಿಕೊಂಡ್ರು. ಪ್ರಿಯರೇ, ಹಾಗೆ ಯೇಸು ನಾಮದಲ್ಲಿ ನಾವು ಯಾವ ರೀತಿ ಪ್ರಾರ್ಥಿಸಿದ್ರು, ಯಾವ ಅವಸ್ಥೆಯಲ್ಲಿ, ಯಾವ ವ್ಯವಸ್ಥೆಯಲ್ಲಿ ಪ್ರಾರ್ಥಿಸಿದ್ರು, ನಮ್ಮ ಪ್ರಾರ್ಥನೆಯನ್ನು ಆಲಿಸುವ ದೇವರು ಖಂಡಿತವಾಗಿಯೂ ಅದಕ್ಕೆ ಸದುತ್ತರ ದಯಪಾಲಿಸ್ತಾರೆ. ಏಕೆಂತ ಹೇಳಿದ್ರೆ ನಮ್ಮ ಯೇಸು ಅವರ ಕಿವುಡಲ್ಲ, ನಮ್ಮ ಪ್ರಾರ್ಥನೆಯನ್ನು ಆಲಿಸದಷ್ಟು ಅವರ ಕಿವುಡಲ್ಲ, ನಮಗೆ ಒದಗಿಸಲಾಗದಷ್ಟು ಅವರ ಕೈ ಮೋಟುಗೈಯಲ್ಲ. ಆಗ ಅವರು ಕೊಡುವ ದೇವರಾಗಿರುವಾಗ, ಒದಗಿಸುವ ದೇವರಾಗಿರುವಾಗ, ಪೂರೈಸುವ ದೇವರಾಗಿರುವಾಗ ಅವರು ಪ್ರಾರ್ಥನೆ ಆಲಿಸುವ ದೇವರು ಕೂಡ, ಅದಕ್ಕೆ ಸದುತ್ತರವನ್ನು ದಯಪಾಲಿಸುವ ದೇವರು ಕೂಡ ಆಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ನಾನೊಂದು ವಿಷಯ ನಿಮ್ಮ ಹತ್ರ ಪ್ರಾರ್ಥನೆಯ ಶಕ್ತಿಯ ಬಗ್ಗೆ ಹೇಳುವಾಗ ನಾನೊಂದು ವಿಷಯ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ನಾನು ಸುಮಾರು ವರ್ಷಗಳ ಹಿಂದೆ, ಒಂದು 8-9 ವರ್ಷ ಇರ್ಬೋದು, ಚಿಕ್ಕಮಗಳೂರು ಡೈಸಿಸಲ್ಲಿ ಜಯಪುರ ಅಂತ ಹೇಳುವ ಒಂದು ಊರಿದೆ. ಅಲ್ಲಿ ಸಂತ ರೀತಮ್ಮನವರ ದೇವಾಲಯ ಇದೆ. ಅಲ್ಲಿ ನಾನು ರಿಟ್ರೀಟ್ ಕೊಡೋಕ್ಕಾಗಿ ಹೋಗಿದ್ದೆ. ಹೋದಾಗ ಅಲ್ಲಿ ಕೆಲವು ಯೂತ್ಸ್ ಎಲ್ಲ ಚೆನ್ನಾಗಿ ಆಡಾಡ್ತಾ ಇದ್ರು, ಚೆನ್ನಾಗಿ ನನ್ನ ಹತ್ರ ಮಾತಾಡ್ತಿದ್ರು. ನನಗೆ ಖುಷಿ ಆಯಿತು. ಆಗ ನಾನು ಕೇಳಿದೆ, ಯಾಕೆ ನಿಮಗೆ ಈ ಪ್ರೋ ಲೈಫ್ ಮಿನಿಸ್ಟ್ರಿ ನನ್ನ ಜೊತೆ ಸೇರಿ ಮಾಡಬಾರ್ದು? ಅವರು ಏನಮ್ಮ ಪ್ರೋ ಲೈಫ್ ಅಂದರೆ, ನಾನು ಅವತ್ತು ಒಂದು ಪ್ರೋ ಲೈಫ್ ಟಾಕ್ ಕೂಡ ಕೊಟ್ಟೆ ಅಲ್ಲಿ. ಅದರಲ್ಲಿ ಅವರಿಗೆ ತುಂಬ ಖುಷಿ ಆಯಿತು. ಆಯ್ತಮ್ಮ ನಾವು ಮಾಡ್ತೀವಿ ಅಂತೆಲ್ಲ ನನ್ನೆಲ್ಲ ಅಮ್ಮ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಆಯ್ತಮ್ಮ ಅಂತ ಹೇಳಿ ಒಪ್ಕೊಂಡ್ರು. ಬಂದ ಮೇಲೆ ಮತ್ತೆ ಅದರ ವಿಷಯ ಏನು ಇರಲಿಲ್ಲ. ಏಕೆಂತ ಹೇಳಿದರೆ ಈಗಿನ ಥರ ಯಾವಾಗಲೂ ಮೊಬೈಲಲ್ಲಿ ಇರುವ ಕಾಲ ಅಲ್ಲ. ನಾವು ನಮ್ಮ ಬ್ಯುಸಿ, ನಮ್ಮ ಕೆಲಸ ಕಾರ್ಯ, ನನ್ನ ಮಕ್ಕಳೆಲ್ಲ ಸಣ್ಣವರಿದ್ದರು, ಕುಟುಂಬದ ಜವಾಬ್ದಾರಿ ಎಲ್ಲ ಆಗಿತ್ತು. ಹಾಗಾಗಿ ನನಗೆ ಸಹ ಅವ್ರನ್ನ ಮತ್ತೆ ತುಂಬ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಏನು ಆಗಲಿಲ್ಲ. ಈಗಿನ ಕಾಲ ಥರ ಆಗ ಇದ್ದ ಇದು ಮೊಬೈಲ್ ಏನು ವಿಡಿಯೋ ಏನು ಇರಲಿಲ್ಲ. ಹೀಗೆ ಸಾಧಾರಣವಾದ ಒಂದು ಚಿಕ್ಕ ಮೊಬೈಲ್. ಆ ಮೊಬೈಲಲ್ಲೇ ನಾನು ಅಪರೂಪಕ್ಕೆ ಕಾಲ್ ಮಾಡ್ತಿದ್ದೆ, ಮಾತಾಡ್ತಿದ್ದೆ ಅಷ್ಟೇ. ಮತ್ತು ಅಲ್ಲಿಗೆ ಅದು ನಿಂತೋಯ್ತು. ಒಂದು 4-5 ತಿಂಗಳಾದ ಮೇಲೆ, ನಾನು ಅಲ್ಲಿ ರಿಟ್ರೀಟ್ ಕೊಟ್ಟಾಗಿ ಒಂದು 4-5 ತಿಂಗಳಾದಮೇಲೆ ಅದರಲ್ಲಿ ಒಬ್ಬ ಯುವಕ ನನಗೆ ಕಾಲ್ ಮಾಡಿ ಹೇಳ್ದ, ಸಿಸ್ಟರ್ ನನ್ನ ಮಾವ ಒಬ್ಬರು ಇಂಥ ಒಂದು ಹಾಸ್ಪಿಟಲಲ್ಲಿ ಮಂಗಳೂರಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರಿಗೆ ಹಾರ್ಟ್ ಪೇಷಂಟ್, ಅವರು ತುಂಬ ಸೀರಿಯಸ್ ಆಗಿದ್ದಾರೆ ಸಿಸ್ಟರ್. ಅವರಿಗಿಬ್ಬರು ಸಣ್ಣ ಮಕ್ಕಳು, ಅವರ ಹೆಂಡತಿ ಕೂಡ ಅಳ್ತಾ ಇದ್ದಾರೆ. ಪ್ಲೀಸ್ ನನ್ನ ಮಾವನಿಗಾಗಿ ಪ್ರಾರ್ಥಿಸಿ ಸಿಸ್ಟರ್. ನಾನು ಆಗಲೇ ಫೋನಲ್ಲೇ ನಾನು ಕೇಳಿದೆ, ಎಲ್ಲಿದ್ದಾರೆ ಮಾವನ ಪ್ರೇಯರ್ ಮಾಡೋಕ್ಕಾಗುತ್ತಾ ಈಗ? ಇಲ್ಲ, ICUಯಲ್ಲಿದ್ದಾರೆ, ನಾನು ಡಾಕ್ಟ್ರದ್ದು ಪರ್ಮಿಷನ್ ಕೇಳಿ ನಾನು ಒಳಗೆ ಹೋಗಿ ಮಾತಾಡ್ತೀನಿ ಅಂತೇಳಿ ಅಲ್ಲಿ ಅವನು ಪರ್ಮಿಷನ್ ಕೇಳಿ ಒಳಗೆ ಹೋಗಿ ಅವರ ಕಿವಿಯಲ್ಲಿ ಫೋನ್ ಇಟ್ಟು ಪ್ರೇಯರ್ ಮಾಡ್ಸೋಕ್ಕೆ ಶುರು ಮಾಡ್ದ. ನಾನು ಆ ಹುಡುಗನು ನಾನು ಒಂದೇ ಮನಸ್ಸಿನಿಂದ ಪ್ರೇಯರ್ ಮಾಡಿದ್ವಿ. ದೇವರು ನಮ್ಮ ಪ್ರಾರ್ಥನೆ ಆಲಿಸಿದ್ರು. ಅವರ ಕರುಣೆಯಿಂದ ತುಂಬಲ್ಪಟ್ಟು ಆ ಥೋಮಸ್ ಅಂತ ಹೇಳುವ ವ್ಯಕ್ತಿ ಹಾರ್ಟ್ ಆ ಕಾಯಿಲೆಯಿಂದ ಬಿಡುಗಡೆಯಾಗಿ ವಾಪಸ್ ಬಂದರು. ಅದಾದಮೇಲೆ ಅವರಿಗೆ ನನ್ನ ಮೇಲೆ ಒಂಥರ ಅಭಿಮಾನ, ಒಂಥರ ಪ್ರೀತಿ, ಒಂಥರ ಗೌರವ ಎಲ್ಲ. ಏನಾದರೂ ಅವರ ಕುಟುಂಬದಲ್ಲಿ ಏನಾದರೂ ನನ್ನ ಹತ್ರ ಹಂಚ್ಕೊಳ್ಳೋದು, ಪ್ರೇಯರ್ ಮಾಡಿಸೋದು ಹಾಗೆಲ್ಲ ಇತ್ತು. ಹಾಗೆ ಇದಾದ ಮೇಲೆ ಅವನು ಕೇಳಿದ, ಹೇಗೆ ನಾನು ಪ್ರೋ ಲೈಫ್ ಮಾಡ್ಬೋದಮ್ಮ? ಮತ್ತು ನಾನು ಕೆಲವು ಮೀಟಿಂಗೆಲ್ಲ ಅರೇಂಜ್ ಮಾಡುವಾಗ, ಪ್ರೋ ಲೈಫ್ ಮೀಟಿಂಗೆಲ್ಲ ಅರೇಂಜ್ ಮಾಡುವಾಗ ನೀನು ಬಾ ಅಂತ ಹೇಳ್ತಿದ್ದೆ. ಅವನು ಕೆಲವು ಯೂತ್ಸ್ನೆಲ್ಲ ಕರ್ಕೊಂಡು ಬಂದ. ಹಾಗೇ ಬಂದವರು ಪ್ರಿಯರೇ ಈ 9 ವರ್ಷದಿಂದ ಈಗಲೂ ನನ್ನ ಜೊತೆ ಪ್ರೋ ಲೈಫ್ ಮಿನಿಸ್ಟ್ರಿಗಾಗಿ ಇದ್ದಾರೆ ಶಕ್ತವಾಗಿ. ಅದರಲ್ಲೂ ಯೇಸು ಸ್ವಾಮಿ ಜೊತೆ ನೋಡಿ, ಒಂದು ಕೋರ್ ಟೀಮ್ ಇತ್ತಲ್ಲ, ಎಲ್ಲಿ ಯೇಸು ಹೋಗೋದಾದ್ರು, ಪೇತ್ರ, ಯೋಹಾನ, ಯಾಕೋಬ, ಆ ರೀತಿ ಇದೊಂದು ಕೋರ್ ಟೀಮ್. ನನಗೆ ಅಲ್ಲಿಯ ಕೆಲವು ಯುವಕರು ನನಗೊಂದು ಕೋರ್ ಟೀಮ್ ಥರ. ನಾನು ಏನು ಕೆಲಸ ಪ್ರೋ ಲೈಫ್ದು ಮಾಡೋದಾದರೂ ಅದಕ್ಕೆ ನನಗೆ ಫುಲ್ ಸಪೋರ್ಟ್ ಕೊಡುವಂತಹ ಒಂದು ಯುವಕರಾಗಿ ಈಗಲೂ ನನ್ನ ಜೊತೆಗೆ ಇದ್ದಾರೆ. ಯೇಸು ನಾಮದಲ್ಲಿ ಅವರು ಎಷ್ಟು ಬೆಳೆದಿದ್ದಾರೆ ಅಂತ ಹೇಳಿದ್ರೆ, ಒಂದು ದಿನ ಅವರು ಬೈಬಲ್ ಓದೋದೇ ಇರಲ್ಲ. ಈಗಿನ ಕಾಲದಲ್ಲಿ ಯುವಕ ಯುವತಿಯರು ದೇವರಿಂದ ಕೆಲವರು, ಎಲ್ಲರಲ್ಲ, ಕೆಲವರು ದೂರ ಹೋಗ್ತಾರೆ. ತಂದೆ ತಾಯಿಯೇ ಹೋಗಿ ಬೈಬಲ್ ಓದು, ಜಪ್ಸರ ಮಾಡು, ಕರುಣೆ ಜಪ್ಸರ ಮಾಡು, ಬಲಿ ಪೂಜೆಗೆ ಹೋಗು ಅಂತ ಹೇಳ್ತಾ ಇರಬೇಕು. ಆದರೆ ಆ ಮಕ್ಕಳ ಹಾಗೆಲ್ಲ, ಏನು ಓದಿದ್ದೀನಿ ಅಂತ ಕೂಡ ನನಗೆ ಹೇಳ್ತಾರೆ. ಈಗಲೂ ನನಗೆ ಒಂದು ಪ್ರೋ ಲೈಫ್ ವಾಟ್ಸಪ್ ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಅವರು ಯಾವಾಗಲೂ ಮೆಸೇಜ್ ಹಾಕ್ತಾರೆ, ದೇವ್ರ ವಾಕ್ಯ ಹಾಕ್ತಾರೆ.
ಪ್ರೇಯರ್ ಮಾಡ್ತಾರೆ. ನಾನು ಏನು ಕೇಳಿದ್ರು, ಏನು ಓದಿದೆ ಅಂತ ಕೇಳಿದ್ರು, ಯಾವಾಗ ಕೇಳಿದ್ರು ನಾ ಇಂಥದ್ದು ಓದಿದೆ ಅಮ್ಮ. ವಿಶೇಷವಾಗಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಏನಾದರೂ ನನ್ನ ಪರ್ಸನಲ್ ಇಂಟೆನ್ಷನ್ಸ್ ಇದ್ದರೆ ಆ ಯೂತ್ಸಿಗೆ ಹೇಳ್ತೀನಿ, ಇಂಡಿವಿಜುವಲ್ ಆಗಿ ಕರೆದು ಹೇಳ್ತೀನಿ, ನನಗಾಗಿ ಪ್ರಾರ್ಥಿಸಿ, ನನಗಿಂಥ ಒಂದು ಇಂಟೆನ್ಷನ್ ಇದೆ. ಅವರು ನಿಜವಾಗಿಯೂ ಮೊಣಕಾಲು ಊರಿ ಅವರಾಗಿರುವ ಜಾಗದಲ್ಲಿಯೇ ಯಾವ ಸಮಯ ಇಲ್ಲ, ಏನಿಲ್ಲ, ಕರುಣೆ ಜಪ್ಸರ ಮಾಡಿ ನನಗೆ ಎಷ್ಟೋ ವಿಷಯಗಳು ಅವರ ಪ್ರಾರ್ಥನೆಯ ಮೂಲಕ ದೇವರ ಕರುಣೆಯಿಂದ ಅದು ನೆರವೇರಲ್ಪಟ್ಟಿದೆ. ಪ್ರಿಯರೇ, ನಾನು ಹೇಳೋದು ಯಾಕೆ ಅಂತ ಹೇಳಿದ್ರೆ, ದೇವರ ಹತ್ರ ನಾವು ಒಂದು ಸಲ ಬಂದ ಮೇಲೆ ಏನೇ ಸಂಭವಿಸಿದ್ರು ನಾವು ಯೇಸುವನ್ನು ಬಿಟ್ಟು ಹೋಗಬಾರ್ದು. ಕೆಲವು ಯುವಕ ಯುವತಿಯರಿಗೆ ಪ್ರಾರ್ಥನೆಯಲ್ಲಿ ಸ್ವಲ್ಪ ಆಲಸ್ಯ ಎಲ್ಲ ಇರುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ತಂದೆ ತಾಯಿ ಪ್ರೇಯರ್ ಮಾಡು ಅಂತ ಹೇಳಿದ್ರೆ ಯಾರೂ ಮಾಡಲ್ಲ. ನಾವು ಅವ್ರನ್ನ ಸ್ವಲ್ಪ ನೈಸೊಡ್ದು ಪೂಸಿ ಮಾಡಿ ಅವರ ದಾರಿಯಲ್ಲೇ ಅವ್ರ ಜೊತೆ ಕೂತು ಮಾತಾಡಿ, ಸ್ವಲ್ಪ ರಾಜಾಜ್ಞೆ ಎಲ್ಲ ಮಾಡದೆ ನಮ್ಮದೇ ಆದ ಒಂದು ತಾಯಿಯರದು ಪ್ರೀತಿ ಉಂಟಲ್ಲ, ಹೀಗೆ ಸ್ಪರ್ಶಿಸಿ ಪ್ರೀತಿ ಮಾಡೋದಲ್ಲ, ಅಂತ ಒಂದು ಪ್ರೀತಿ ಎಲ್ಲ ಕೊಟ್ಟು ಅವ್ರದ್ದೇ ರೀತಿಯಲ್ಲಿ ಮಾತಾಡಿಸಿ ನಾವು ಪ್ರಾರ್ಥನೆಯಲ್ಲಿ, ನೀನು ಸ್ವಲ್ಪ ಹೇಳು, ನೀನು ಓದಿದ್ಯಲ್ಲ ನನಗಿಂತ ಹೆಚ್ಚಾಗಿ, ಸ್ವಲ್ಪ ಇದು ಓದಿ ನನಗೆ ಎಕ್ಸ್ಪ್ಲೈನ್ ಮಾಡು ಅಂತೆಲ್ಲ ಹೇಳಿದ್ರೆ, ನಮಗೆ ಗೊತ್ತಿಲ್ಲದೇ ಅವರು ಬೈಬಲ್ ಓದಿ ನಮಗೆ ಎಕ್ಸ್ಪ್ಲೈನ್ ಮಾಡುವಾಗ ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು, ಹಿಬ್ಬಾಯಿ ಕತ್ತಿಕ್ಕಿಂತಲೂ ಹರಿತವಾದದ್ದು, ಕೀಳು ಮಜ್ಜೆ ಮಾಂಸಖಂಡಗಳನ್ನು ತೂರಿ ಹೋಗೋದು, ಭೇದಿಸಿ ಛೇದಿಸಿ ಹೋಗುವ ವಾಕ್ಯ ಅವರ ಹೃದಯದಲ್ಲಿ ಇಳಿಯುವಾಗ ಪರಿಶುದ್ಧಾತ್ಮರು ಪವಿತ್ರಾತ್ಮರು ಕ್ರಿಯೆ ಮಾಡಿ ಅವರು ಪ್ರಾರ್ಥನೆಯಲ್ಲಿ ಕೂರುವಾಗೆ ದೇವರಾತ್ಮನೇ ನಡೆಸ್ತಾರೆ. ಪ್ರಿಯರೇ, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಮಗೆ ಗೊತ್ತು, ಯೋನಾ ಪ್ರವಾದಿ, ಅವನ ಹತ್ರ ದೇವರು ಹೇಳ್ತಾರೆ, ಯೋನ ನೀನು ಬೇಗ ನಿನವೆ ನಗರಕ್ಕೆ ಹೋಗು, ನಿನವೆ ನಗರದಲ್ಲಿ ಅಲ್ಲಿ ಜನ ತುಂಬಾ ಪಾಪ ಮಾಡ್ತಾ ಇದ್ದಾರೆ, ಅವರಿಗೆ ಹೋಗಿ ಹೇಳು, ದೇವರು ಈ ಊರನ್ನು ನಾಶ ಮಾಡ್ತಾ ಇದ್ದಾರೆ ಅಂತ ಹೋಗಿ ಹೇಳು. ನಿನವೆ ಪ್ರವಾದಿಗೆ ಗೊತ್ತು ದೇವರು ಕರುಣಾಮಯಿ, ಅವರು ಒಂದ್ಸಲ ಹೇಳಿದ ಮೇಲೆ ನಾಶ ಮಾಡ್ತೀನಿ ಅಂತ ಹೇಳಿದ್ರು, ಅವರು ಹಂಗೇನು ನಾಶ ಮಾಡೋದಿಲ್ಲ. ಏಕೆಂತ ಹೇಳಿದ್ರೆ ದೇವರಿಗೆ ಅವರ ಹಾರ್ಟ್ ಸ್ವಲ್ಪ ಮೆಲ್ಟೆಡ್ ಹಾರ್ಟ್. ಹಾಗೆ ಅವನು ತಪ್ಪಿಸ್ಕೊಂಡು ತಾರ್ಷೀಸಿಗೆ ಹೋಗ್ತಾನೆ. ಆದರೆ ಪುನಃ ಅಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ ಸಮುದ್ರದ ಅಲೆಗಳಿಂದ, ಬಿರುಗಾಳಿಯಿಂದ. ಅವನು ಹೇಳ್ತಾನೆ, ನನ್ನ ತೆಗೆದು ಸಮುದ್ರಕ್ಕೆ ಹಾಕಿ ನಿಮ್ಮ ಪ್ರಾಣ ಉಳಿತದೆ. ಹಾಗೆ ಅವರು ಇವನ ಎತ್ತಿ ಸಮುದ್ರಕ್ಕೆ ಹಾಕ್ತಾರೆ. ಅಲ್ಲಿ ಮೀನು ಅವನನ್ನು ನುಂಗ್ತದೆ. ದೇವರ ಮಕ್ಕಳು ಎಲ್ಲೇ ಹೋದ್ರು, ದಾರಿ ತಪ್ಪಿ ಹೋದ್ರು, ಜುಟ್ಟಿಡ್ದು ಇಳ್ಕೊಂಡ್ಬರುವ ದೇವರು ಯೋನ ಮೀನಿನ ಹೊಟ್ಟೆಯಿಂದ ದೇವರನ್ನು ಸ್ತುತಿ ಮಾಡೋಕ್ಕೆ ಶುರು ಮಾಡ್ತಾನೆ. ಆ ಮೀನು ತಕೊಂಡೋಗಿ ಅವನನ್ನು ನಿನವೆ ನಗರದ ದಡದಲ್ಲಿ ಹೋಗಿ ವ್ಯಾಕ್ ಅಂತ ವಾಂತಿ ಮಾಡಿಬಿಡುತ್ತೆ. ಅವನ ಅಲ್ಲಿಂದ ಎದ್ದು ನಗರಕ್ಕೆ ಹೋಗ್ತಾನೆ. ಈ ಊರು ನಗರ ನಾಶ ಆಗ್ತಾ ಇದೆ, ಇಲ್ಲಿ ಪಾಪ ತುಂಬಿದೆ ಅಂತ ದೇವರು ಹೇಳಿದ್ದಾರೆ, ದೇವರು ನಾಶ ಮಾಡ್ತಾ ಇದ್ದಾರೆ. ಈ ಸಂಗತಿ ಅಲ್ಲಿಯ ರಾಜನಿಗೆ ಕಿವಿಗೆ ಮುಟ್ಟುತ್ತದೆ. ರಾಜ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ಎಲ್ಲ ಜನರಿಗೆ ರಾಜಾಜ್ಞೆ ಹೊರಡಿಸ್ತಾನೆ. ಎಲ್ಲರೂ ಬೂದಿ ಬಳ್ಕೊಂಡು ಗೋಣಿತಟ್ಟು ಉಟ್ಕೊಂಡು ಎಲ್ಲರೂ ಉಪವಾಸ ಪ್ರಾರ್ಥನೆ ಮಾಡಬೇಕು. ಯಾವ ಪ್ರಾರ್ಥನೆ? ಉಪವಾಸ ಪ್ರಾರ್ಥನೆ ಮಾಡಬೇಕು. ಅಲ್ಲಿಯ ಪ್ರಾಣಿ ಪಕ್ಷಿಗಳು ಕೂಡ ಏನು ತಿನ್ಲಿಕ್ಕಿಲ್ಲ. ಪ್ರಿಯರೇ, ಅಲ್ಲಿ ಹುಟ್ಟಿದ ಮಗುವಿನಿಂದ ವಯಸ್ಸಾದ ಅಜ್ಜಾಜಿ ತನಕ ಅಲ್ಲಿಯ ಹೆತ್ತು, ಕತ್ತೆ, ಹಸು, ಕುರಿ ಎಲ್ಲವೂ ಗೋಣಿತಟ್ಟು ಹಾಕ್ಕೊಂಡು, ಗೋಣಿತಟ್ಟು ಉಟ್ಕೊಂಡು, ಬೂದಿ ಬಳ್ಕೊಂಡು ಉಪವಾಸ ಮಾಡ್ತಾರೆ. ದೇವರ ಕರುಣೆ ನಿನವೆ ನಗರದ ಮೇಲೆ ಇಳಿದು ಬರುತ್ತೆ. ಆಗ ಯೋನಾ ಪ್ರವಾದಿ ಹೇಳ್ತಾನೆ, ದೇವ, ನನಗೆ ಆಗ್ಲೇ ಗೊತ್ತಿತ್ತು, ಅದಕ್ಕೆ ತಾನೇ ನಾನು ದಾರಿ ಬದಲಾಯಿಸಿ ಹೋದೆ, ತಾರ್ಸೀಸಿಗೆ ಹೋದೆ, ನೀನು ಅಲ್ಲಿ ಬಿಟ್ಟಿಲ್ಲ ನನ್ನ. ಈಗ ನೋಡು ನನ್ನ ಮಾತು ಏನಾಯ್ತು, ನಾನು ಹೇಳಿದ್ದು ಸುಳ್ಳು ಅಂತಾಗಿಲ್ವಾ? ಆಗ ದೇವರು ಇವನು ಹಿಂಗೆ ಹೇಳ್ಕೊಂಡು ಒಂಥರ ಪಿರಿ ಹೇಳ್ಕೊಂಡು, ಕೆಲವರು ಹಂಗೆಲ್ಲ ವಟ ವಟ ಹೇಳ್ತಾರಲ್ಲ, ಹಾಗೆ ವಟ ಪಿರಿ ಹೇಳ್ಕೊಂಡು ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಬಿಸಿಲಲ್ಲಿ ಮಟ ಬಿಸಿಲಲ್ಲಿ ಕೂತ್ಕೊಂಡು, ಇನ್ನು ನನಗೆ ಸಾವೇ ಗತಿ, ದೇವರು ನುಡಿದಂಗೆ ನಡೆದೇ ಇಲ್ಲ, ನನ್ನ ಇಲ್ಲಿಗೆ ತಗೊಂಬಂದು ಹಾಕಿ ಇಲ್ಲಿ ಸಾಯಿಸ್ತಾ ಇದ್ದಾರೆ, ಹಂಗೆಲ್ಲ ಹೇಳ್ಕೊಂಡು ಅವನಿರುವಾಗ ಅಲ್ಲಿ ಒಂದು ಸೋರೆಕಾಯಿ ಬಳ್ಳಿ ತನ್ನಿಷ್ಟಕ್ಕೆ ಹಬ್ಬಿ ಹರಡಿ ಅವನ ತಲೆಗೆ ಒಂದು ನೆರಳು ಥರ ಹಿಂಗೆ ನಿಂತ್ಕೊಂಡ್ಬಿಡುತ್ತೆ. ಸ್ವಲ್ಪ ಅವನಿಗೆ ಖುಷಿ ಆಗುತ್ತೆ, ಅಯ್ಯೋ ಎಲ್ಲೋದ್ ಕಡೆ ನನಗೊಂದು ತಂಪು ಸಿಕ್ತಲ್ಲ ಅಂತೇಳಿ ಅವನು ಖುಷಿ ಪಡ್ತಾ ಇರುವಾಗ ಆ ಸೋರೆಕಾಯಿ ಬಳ್ಳಿಗೆ ಒಂದು ಹುಳು ಹಿಡ್ಕೊಂಡ್ಬಿಡುತ್ತೆ. ಹುಳು ಹಿಡ್ಕೊಂಡು ಏನಾಗ್ತದೆ ಅಂತ ಹೇಳಿದ್ರೆ, ಇದನ್ನ ಸೋರೆಕಾಯಿ ಬಳ್ಳಿಯನ್ನು ಅದು ಒಣಗಿ ಹೋಗ್ಬಿಡುತ್ತೆ. ನಿಮಿಷಾರ್ಧದಲ್ಲಿ ಸೋರೆಕಾಯಿ ಬಳ್ಳಿ ಒಣಗಿ ಹೋಗುತ್ತೆ. ದೇವರು ಇಲ್ಲಿ ಸಹ ನನಗೆ ಮೋಸ ಮಾಡಿದ್ರು. ಆಗ ದೇವ್ರು ಹೇಳ್ತಾರೆ, ಯೋನನೇ ನೀನು ಆ ಗಿಡ ಬಿತ್ತಿಲ್ಲ, ಉತ್ತಿಲ್ಲ, ಇದು ಮಾಡಿಲ್ಲ, ಬೆಳೆಸಿಲ್ಲ, ನೀರು ಹಾಕಿಲ್ಲ, ಗೊಬ್ಬರ ಹಾಕಿಲ್ಲ, ಆದರೆ ನಾನೇ ನಿನಗೆ ನೆರಳು ಕೊಟ್ಟೆ, ಅದು ತನ್ನಿಷ್ಟಕ್ಕೆ ಒಣಗಿ ಹೋಯಿತು. ಆದರೆ ನಿನ್ನವೇ ಜನ, ನಾನು ಸೃಷ್ಟಿ ಮಾಡಿದ ನನ್ನ ಜನರು, ನನ್ನ ಮಕ್ಕಳು, ಅವರು ಸತ್ತು ಹೋಗೋದು, ಅವರು ನಾಶವಾಗಿ ಹೋಗೋದನ್ನು ನಾನು ಹೇಗೆ ನೋಡಲಿ? ಅದಕ್ಕಾಗಿ ನಾನು ಅವ್ರನ್ನ ಉಳಿಸ್ಬಿಟ್ಟೆ. ಅವರ ಪಶ್ಚಾತ್ತಾಪ ನನಗೆ ಇಂಪಾರ್ಟೆಂಟ್ ಇತ್ತು.
ಪ್ರಿಯರೇ, ಇವತ್ತು ಕುಟುಂಬದಲ್ಲಿ ಎಷ್ಟೋ ಮಂದಿ ಪಶ್ಚಾತ್ತಾಪ ಪಡದೆ ಕುಟುಂಬದಲ್ಲಿ ಕುಡ್ಕೊಂಡು ಸೇದ್ಕೊಂಡು ಜಗಳಾಡ್ಕೊಂಡು ಕಚ್ಚಾಡ್ಕೊಂಡಿದ್ದೀವಿ. ನಾವೆಲ್ಲರೂ ಪಶ್ಚಾತ್ತಾಪದ ಮನಸ್ಸಿಗೆ ಬಂದು ಪಶ್ಚಾತ್ತಾಪದ ಹಾದಿಗೆ ಬಂದು ಯೇಸುನಾಮವನ್ನು ಕೂಗಿ ಕರೆಯುವ, ಪ್ರಾರ್ಥಿಸುವ. ಕರುಣಾಮಯಿಯಾದ ದೇವರು ಒಂದು ಮನಸ್ಸಿನಿಂದ ಪ್ರಾರ್ಥಿಸುವಾಗ ಆಲಿಸುವ ದೇವರು, ಕೊಡುವ ದೇವರು, ಒದಗಿಸುವ ದೇವರು, ಪೂರೈಸುವ ದೇವರು. ಈ ಕೊರೋನಾ ವೈರಸ್ಸನ್ನು ಈ ಲೋಕದಿಂದ ತೆಗೆದುಹಾಕಿ ಸರ್ವರ ಕಷ್ಟ, ದುಃಖ, ನೋವು, ನಿರಾಶೆ ಎಲ್ಲ ಬಿಟ್ಟು ಹೋಗ್ಲಿ ಅಂತ ಹೇಳುವ ಒಂದು ಮನಸ್ಸಿನಿಂದ ನಾವೆಲ್ಲರೂ ಪ್ರೇಯರ್ ಮಾಡುವ. ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಕೊಂಡು ಎಲ್ಲರೂ ಪ್ರಾರ್ಥಿಸುವ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಸ್ವಾಮಿ, ನಾವೆಲ್ಲರೂ ಒಂದು ಮನಸ್ಸಿನಿಂದ ಪ್ರಾರ್ಥಿಸುತ್ತಿದ್ದೇವೆ. ಯೇಸುವೆ, ಈ ಲೋಕದ ಕಷ್ಟಕರ ದಿನಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ. ನಮ್ಮ ಪಾಪಕ್ಕಿಂತ ನಿಮ್ಮ ಕರುಣೆ ದೊಡ್ಡದಾಗಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಕೇಡು ಕೆಟ್ಟದುಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಎಲ್ಲ ರೋಗ ಬಾಧೆಗಳು, ವೆಂಟಿಲೇಷನ್ ಅಲ್ಲಿರುವವರು, ಆಕ್ಸಿಜನ್ಗೆ ಕಷ್ಟಪಡ್ತಿರುವವರು, ಯೇಸುವೆ ಮನೆಯಲ್ಲಿ ಹಾಸ್ಪಿಟಲ್ ನರಳಾಡುತ್ತಿರುವವರು, ಅನೇಕ ರೋಗದಿಂದ ಕಷ್ಟಪಡುತ್ತಿರುವವರು, ಕಷ್ಟ, ದುಃಖ, ದಾರಿದ್ರ್ಯ, ನಿಂದೆ, ಅಪಮಾನದಿಂದ ಬಳಲ್ತಾ ಇರುವವರು, ಎಲ್ಲ ಕಣ್ಣೀರನ್ನು ಒರೆಸಿ ಕರುಣಾಮಯ್ಯಾದ ದೇವನೇ ಅವರಾಗಿರುವ ಜಾಗದಲ್ಲಿ, ಅವರಾಗಿರುವ ಅವಸ್ಥೆಯಲ್ಲಿ ಸರ್ವರನ್ನು ಮುಟ್ಟಿ ಸೌಖ್ಯಪಡಿಸಿ ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ. ಮಕ್ಕಳಿಗೆ ಜ್ಞಾನ ನೀಡುವುದಕ್ಕಾಗಿ ಸ್ತೋತ್ರ. ಯುವಕ ಯುವತಿಯರು ಕುಟುಂಬದಲ್ಲಿ ಎಲ್ಲರೂ ವಿಶ್ವಾಸದಲ್ಲಿ ತುಂಬುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನಾ ಜೀವನವನ್ನು ಅನುಭವಿಸುವ ಕೃಪೆ ಸರ್ವ ಮಕ್ಕಳಿಗೆ ಉಂಟಾಗುವುದಕ್ಕಾಗಿ ಸ್ತೋತ್ರ. ಯೇಸುವೆ, ನಾವೆಲ್ಲರೂ ಒಂದು ಮನಸ್ಸಿನಿಂದ ಈ ವಿಡಿಯೋ ವೀಕ್ಷಿಸುವ ಸರ್ವರು ಅವರೆಲ್ಲರ ಬೇಡಿಕೆ ಕೋರಿಕೆಗಳು ಯೇಸು ನಾಮದಲ್ಲಿ ಈಡೇರುತ್ತಾ ಒಂದು ಮನಸ್ಸಿನಿಂದ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಈ ಕೊರೋನಾ ವೈರಸ್ ಈ ಲೋಕವನ್ನು ಬಿಟ್ಟು ಸುಟ್ಟು ಬೂದಿಯಾಗಲಿ. ಕಲ್ವಾರಿ ಶಿಲುಬೆಯಲ್ಲಿ ನೀವು ಸುರಿಸಿದ ಒಂದು ಹನಿ ರಕ್ತ ಈ ಭೂಲೋಕದ ಮೇಲೆ ಚಿಮುಕಿಸಲ್ಪಟ್ಟು ಕೊರೋನಾ ನಾಶವಾಗಿ ಹೋಗುವುದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಕರುಣೆ ಇಳಿದು ಬರಲಿ. ಅಮ್ಮ ಮಾತೆಯ ಸರ್ವರನ್ನು ಸಮರ್ಪಿಸಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಿರಿ ತಾಯಿಯೇ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋ ಲೈಫರ್.